ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಡೇವಿಡ್ ಶೆಲ್ಡ್ರಿಕ್ ವೈಲ್ಡ್ ಲೈಫ್ ಟ್ರಸ್ಟಿಗೆ ಬಂದಿದ್ದೇವೆ. ಇಲ್ಲಿ ಎಲಿಫೆಂಟ್ ಆರ್ಫನೇಜ್ ಇದೆ. ಹಾಗೆ ಇಲ್ಲಿ ಒಳಗಡೆ ಯಾವ್ಯಾವ ಥರ ಎಲಿಫೆಂಟ್ಸ್ ಇದೆ, ಎಷ್ಟೆಷ್ಟು ಸಣ್ಣ ಎಲಿಫೆಂಟ್ಸ್ ಇದೆ, ಅವುಗಳು ಏನೇನು ಮಾಡ್ತವೆ, ಅದಕ್ಕೆ ಏನೇನು ತಿನ್ನಿಸ್ತಾರೆ ಎಲ್ಲವನ್ನು ನಾನು ನಿಮಗೆ ತೋರಿಸ್ತೇನೆ. ಅದಕ್ಕಿಂತ ಮೊದಲು ಯಾರಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬದಿಯಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಇಲ್ಲಿ ಪಬ್ಲಿಕ್ಕಿಗೆ ನೋಡ್ಲಿಕ್ಕೋಸ್ಕರ 1 ಗಂಟೆ ಓಪನ್ ಇಡ್ತಾರೆ, ಬೆಳಿಗ್ಗೆ 11ರಿಂದ 12 ಗಂಟೆ ತನಕ. ಸೊ ಡೈಲಿ ಇದೇ ರೂಟೀನ್ ಇರೋದ್ರಿಂದ ಆನೆಗಳಿಗೂ ಆ ಟೈಮಿಂಗ್ ಗೊತ್ತಿರುತ್ತೆ, ಈ ಟೈಮಲ್ಲಿ ನಮಗೆ ತಿಂಡಿ ಹಾಲು ಎಲ್ಲ ಸಿಗುತ್ತೆ ಅಂತ. ಸೊ ಅವುಗಳು ಕೂಡ ಕಾಯ್ತಾ ಇರ್ತವೆ. ಗೇಟ್ ಓಪನ್ ಮಾಡಿದ ಕೂಡಲೇ ಎಷ್ಟು ಬೇಗ ಬೇಗ ಓಡ್ಕೊಂಡು ಬರ್ತಾ ಇದೆ ನೋಡಿ. ಆ ಸಣ್ಣ ಸಣ್ಣ ಮರಿಗಳು ಓಡ್ಕೊಂಡು ಬರೋದು ನೋಡುವಾಗ ಗಟ್ಟಿ ಹಿಡ್ಕೊಂಡು ಮುದ್ದು ಮಾಡುವಂತ ಅನಿಸುತ್ತೆ, ಅಷ್ಟು ಕ್ಯೂಟ್ ಇದೆ ಅದು. ಈ ಆನೆಗಳು ಬರ್ತಾ ಇದ್ದಾಗೆ ಅಲ್ಲಿದ್ದ ಕೇರ್ ಟೇಕರ್ಸ್ ಪ್ರತಿಯೊಬ್ಬರು ಕೂಡ ಒಂದೊಂದು ಆನೆಗೆ ಹಾಲನ್ನು ಕೊಡ್ತಾರೆ. ಈ ಹಾಲು ಕೂಡ ಅಷ್ಟೇ, ಆನೆಗಳಿಗೋಸ್ಕರ ಸ್ಪೆಷಲಿ ಅವರು ರೆಡಿ ಮಾಡ್ತಾರೆ. ದನದ ಹಾಲಲ್ಲ ಇದು. ದನದ ಹಾಲು ಕೊಟ್ರೆ ಆನೆಗಳ ಹೊಟ್ಟೆನ ಹಾಳಾಗುತ್ತಂತೆ. ಅದಕ್ಕೋಸ್ಕರ ಹಾಲಿದೊಂದು ರೆಸಿಪಿ ಇದೆ, ಆ ಹಾಲನ್ನು ಅವರೇ ತಯಾರು ಮಾಡಿ ಆನೆಗಳಿಗೆ ಕುಡಿಸ್ತಾರೆ. ಆನೆಗಳು ಕೂಡ ಎಷ್ಟು ಖುಷಿಯಲ್ಲಿ ಹಾಲು ಕುಡಿತಾ ಇದೆ ನೋಡಿ, ಆ ಮರಿಗಳು. ಅದನ್ನ ನೋಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಕಾಡಿನಲ್ಲಿ ಒಂಟಿಯಾಗಿರುವ ಆನೆ ಮರಿಗಳಿರ್ಬೋದು, ಅಥವಾ ಗಾಯಗಳಾಗಿರುವ ಆನೆ ಮರಿಗಳಿರ್ಬೋದು, ಅಥವಾ ಆಗ್ತಾನೆ ಹುಟ್ಟಿ ತನ್ನ ಫ್ಯಾಮಿಲಿಯನ್ನು ಕಳ್ಕೊಂಡಂತಹ ಆನೆ ಮರಿಗಳಿರ್ಬೋದು, ಅಂಥ ಆನೆ ಮರಿಗಳನ್ನು ಇವರು ಹುಡುಕಿ ಅದನ್ನಷ್ಟೇ ಜೋಪಾನವಾಗಿ ಈ ಆರ್ಫನೇಜಿಗೆ ತಂದು ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ಅದು ಗುಣ ಆದ ನಂತರ ಅದಕ್ಕೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಅದನ್ನು ವಾಪಸ್ ಕಾಡಿಗೆ ಬಿಟ್ಟು ಬರ್ತಾರೆ. ಎಷ್ಟು ಒಳ್ಳೆ ವಿಷಯ ಅಲ್ವಾ. ನನಗೆ ಇಲ್ಲಿ ಪ್ರಾಣಿಗಳ ಆರ್ಫನೇಜನ್ನು ನೋಡಿ ತುಂಬಾ ಖುಷಿ ಆಯಿತು. ಯಾಕಂದರೆ ಆ ಮೂಕ ಪ್ರಾಣಿಗಳಿಗೆ ತನ್ನ ನೋವನ್ನು ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ, ಅಥವಾ ಅದಕ್ಕೆ ಗಾಯಗಳಾಗಿದ್ರೆ ಅದನ್ನು ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಅಂಥ ಪ್ರಾಣಿಗಳಿಗೆ ಇವರೊಂದು ಒಳ್ಳೆ ಲೈಫ್ ಕೊಡ್ತಾ ಇದ್ದಾರೆ. ಅದನ್ನು ನೋಡಿನೇ ತುಂಬ ಖುಷಿ ಆಯಿತು. ಇಲ್ಲಿ ಎಷ್ಟು ಹತ್ರ ಬಂದಿದೆ ನೋಡಿ ಆನೆ, ತುಂಬಾ ಸಣ್ಣ ಮರಿ ಇದು. ನಾನಂತೂ ಇದು ಫಸ್ಟ್ ಹೀಗೆ ಇಷ್ಟು ಹತ್ರದಲ್ಲಿ ಇಷ್ಟು ಸಣ್ಣ ಮರಿಯನ್ನು ನೋಡೋದು, ಹಾಗೆ ಅದನ್ನು ಮುಟ್ಟಿದೆ ಕೂಡ. ನಂಗೆ ತುಂಬ ಖುಷಿ ಆಯಿತು. ಆನೆ ಮರಿಗಳು ಕೂಡ ಅಷ್ಟೇ, ಬಂದ ಕೂಡಲೇ ಹಾಲೆಲ್ಲ ಕುಡಿದು ಅದರಷ್ಟಕ್ಕೆ ಎಲ್ಲ ಒಟ್ಟಿಗೆ ಆಟ ಆಡ್ತಾ ತಿಂತ ತುಂಬಾ ಎಂಜಾಯ್ ಮಾಡ್ತದೆ. ಇಲ್ಲಿ ಈ 1 ಗಂಟೆ ಶೋ ಅಲ್ಲಿ ಆನೆಗಳದ್ದು 2 ಬ್ಯಾಚ್ ಮಾಡಿ ಅವರು ಆನೆಗಳನ್ನು ಡಿವೈಡ್ ಮಾಡ್ತಾರೆ. ಅಂದರೆ ಒಂದು ಬ್ಯಾಚಲ್ಲಿ ಒಂದು 6-7 ಆನೆಗಳು ಇರ್ತವೆ. ಅವುಗಳು ಕೂಡ ಅಷ್ಟೇ, ಅವುಗಳಿಗೆ ಸಿಕ್ಕಿದ ಟೈಮಲ್ಲಿ ಅವುಗಳು ತಿಂದ್ಕೊಂಡು ಆಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತದೆ. ಇಲ್ಲಿ ನೋಡಿ, ಒಂದರ ಮೇಲೆ ಒಂದು ಬಿತ್ಕೊಂಡು ಎಷ್ಟು ಚೆನ್ನಾಗಿ ಆಡ್ತಾ ಇದೆ ಅಂತ. ಇಲ್ಲಿ ಆನೆ ಮರಿಗಳನ್ನು ಅಡಾಪ್ಟ್ ಕೂಡ ಮಾಡ್ಬೋದು. ಅದರ ಓನರಿಗೆ ಪ್ರತಿ ವಾರದ್ದು ಅಪ್ಡೇಟ್ ಕೂಡ ಅವರು ಮೇಲಲ್ಲಿ ಕಳಿಸ್ತಾ ಇರ್ತಾರೆ. ಅಂದರೆ ಆನೆದು ರಿಕವರಿ ಹೇಗಾಗ್ತಾ ಇದೆ, ಆನೆ ಏನು ಮಾಡ್ತಾ ಇದೆ ಎಲ್ಲನೂ ಅಪ್ಡೇಟ್ ಅವ್ರು ಮಾಡ್ತಾ ಇರ್ತಾರೆ. ಈಗ ಈ ಥರ ಅಡಾಪ್ಟ್ ಮಾಡೋದ್ರಿಂದ ಆರ್ಫನೇಜಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ಆನೆ ಸಾಕೋದು ಹೇಳಿದಷ್ಟು ಸುಲಭ ಇಲ್ಲ. ಅದರದ್ದು ಟ್ರೀಟ್ಮೆಂಟ್ ಖರ್ಚು, ಅದರ ತಿನ್ನೋದು, ಅದು ತುಂಬಾ ಖರ್ಚಿರುತ್ತೆ. ಸೊ ಈ ಥರ ಅಡಾಪ್ಟ್ ಮಾಡೋದ್ರಿಂದ ಆರ್ಫನೇಜಿಗೆ ಕೂಡ ಅದನ್ನು ಸಾಕಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ಒಂದು ಸೊಂಡಿಲ್ ಕಟ್ಟಾದ ಆನೆ ಕೂಡ ಇದ್ದಿದ್ದು. ಅದನ್ನು ನೋಡುವಾಗಂತೂ ತುಂಬಾ ಬೇಸರ ಆಯಿತು. ಯಾಕಂದರೆ ಆನೆಗಳು ಆ ಸೊಂಡಿಲಿನಿಂದ ತಿನ್ನೋದು, ಆಟ ಆಡೋದು, ನೀರು ಕೊಡೋದು ಎಲ್ಲ ಅದರಿಂದಲೇ ಮಾಡ್ತದೆ. ಅದೇ ಕಟ್ಟಾದರೆ ಅದರ ಲೈಫೇ ಹೋದಾಗೆ. ಆ ಆನೆ ಕೂಡ ಇವರು ಟ್ರೀಟ್ಮೆಂಟ್ ಎಲ್ಲ ಮಾಡಿ, ಈಗ ಆಪರೇಷನ್ ಮಾಡಿ ಆ ಸೊಂಡಿಲನ್ನು ಅಟ್ಯಾಚ್ ಮಾಡಿ ಈಗ ಅದು ಗುಣ ಆಗ್ತಾ ಬರ್ತಾ ಇದೆ. ಈ ದಿನದ್ದು 1 ಗಂಟೆ ಶೋ ಈಗ ಮುಗ್ದಿದೆ. ಆನೆಗಳನ್ನೆಲ್ಲ ವಾಪಸ್ ಅದರ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆನೆಗಳು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ದು. ಹಾಗೆ ನಾವು ಕೂಡ ಆನೆಗಳನ್ನು ನೋಡಿ ತುಂಬಾನೇ ಎಂಜಾಯ್ ಮಾಡಿದ್ವಿ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ನಾನು ಇವತ್ತಿನ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.